ಎಲ್ರಿಗೂ ನಮಸ್ತೆ. ನಾನು ಸಂದೇಶ್ ಬೆಳ್ಳೂರು, ಶ್ರೀ ಬೆಂಕಿನಾಥೇಶ್ವರ ಮೇಳದ ಹಾಸ್ಯಗಾರರು. ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೆ, ಅದೇ ರೀತಿ ತುಳುವರಿಗೆ ಒಂದು ಶುಭ ಸುದ್ದಿ ಏನಂತ ಹೇಳಿದ್ರೆ, ಇದೇ ಬರುವಂತ 28ರಿಂದ 30ರವರೆಗೆ ಶ್ರೀ ಬೆಂಕಿನಾಥೇಶ್ವರ ಮೇಳ, ಅದೇ ರೀತಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಯಕ್ಷಯಾತ್ರೆ ಸಂಪನ್ನಗೊಳ್ಳಿಕ್ಕಿದೆ. ಪ್ರಥಮ ದಿವಸ ಶ್ರೀ ದೇವಿ ಮಹಾತ್ಮೆ, ಅದಾದ ಮೇಲೆ ತುಳುನಾಡಿನ ಯಕ್ಷರಂಗದಲ್ಲಿ ಜಯಬೇರಿ ಬಾರಿಸಿರುವಂತಹ ಮಹಿಮೆದ ಮಂತ್ರ ದೇವತೆ ಮತ್ತು ಸತ್ಯದ ಸ್ವಾಮಿ ಕೊರಗಜ್ಜೆ ಎನ್ನುವಂತಹ ಪುಣ್ಯ ಕಥಾನಕಗಳು ಪ್ರದರ್ಶನಗೊಳ್ಳಿಕ್ಕಿದೆ. ಬಹುಶಃ ದೈವದೇವರ ಕೃಪೆಯಿಂದಾಗಿ ತುಳುನಾಡಿನಲ್ಲಿ ಈ ಪ್ರಸಂಗಗಳು ಜನರ ಮೆಚ್ಚುಗೆ ಪಡೆದಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಕೂಡ ಈ ಪ್ರಸಂಗಗಳು ಜನ ಮೆಚ್ಚುಗೆ ಪಡೆಯಲಿಕ್ಕಿವೆ ಎನ್ನುವಂತಹ ಅಚಲವಾದಂತಹ ವಿಶ್ವಾಸ ಉಂಟು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಿ ದೈವದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಸಂದೇಶ್ ಬೆಳ್ಳೂರು.